ಜೀವ ಬಂದಂತೆ ಆವೇಶಕ್ಕೆ ಒಳಗಾಗುತ್ತಿರುವ ದೈವದ ಮುಖ. ಮತ್ತೊಂದು ಕಡೆ ಭಕ್ತಿ ಭಾವದಲ್ಲಿ ತಲ್ಲೀನರಾಗುವಂತಹ ಭಕ್ತಜನ. ಆಧುನಿಕ ಯುಗದಲ್ಲೂ ದೈವದ ಮಗುವೊಂದು ಆವೇಶಕ್ಕೆ ಒಳಗಾಗಿ ಕಾರಣಕ್ಕೆ ನಡೆಯುವುದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ದೈವಾರಾಧನೆ ತುಳುನಾಡಿನ ವಿಶೇಷ ಆರಾಧನೆ. ತುಳುನಾಡಿನಲ್ಲಿ ದೇವರ ಆರಾಧನೆಯಂತೆ ದೈವದ ಆರಾಧನೆಯು ಅತ್ಯಂತ ಮಹತ್ವವನ್ನು ಪಡೆದಿದೆ. ತುಳುನಾಡಿನಲ್ಲಿ ನೆಲೆ ನಿಂತ ದೈವಗಳು ಮನೆ ದೈವ, ಗ್ರಾಮ ದೈವ ಮತ್ತು ಮಾಗಣಿಯ ದೈವಗಳಾಗಿ ಕಾಲಕಾಲಕ್ಕೆ ನೇಮವನ್ನು ಪಡೆದು ತಮ್ಮ ಕಾಣಿಕವನ್ನು ತೋರಿಸುತ್ತದೆ. ಅಂತಹ ಒಂದು ಕಾಣಿಕಾ ಕ್ಷೇತ್ರದಲ್ಲಿ ಎಕ್ಕರು ಶ್ರೀ ಕೊಡಮಣಿತಾಯ ಕ್ಷೇತ್ರವೂ ಒಂದು. ಕಟೀಲು ಸಮೀಪದ ಎಕ್ಕಾರು ಶ್ರೀ ಕೊಡಮಣಿತಾಯ ದೇವಸ್ಥಾನ ತುಳುನಾಡಿನ ಅತ್ಯಂತ ಕಾರಣಿಕಾ ಕ್ಷೇತ್ರವಾಗಿದ್ದು, ತುಳುವಿನಲ್ಲಿ ಇಲ್ಲಿಗೆ ಗುಡ್ಡೆಸಾನ ಎನ್ನುತ್ತಾರೆ. ಮುಕ್ಕೋಟಿ ದ್ವಾದಶಿಯಂದು ಎಕ್ಕಾರು ಕೊಡಮಣಿತಾಯ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಧ್ವಜಾರೋಹಣ ನಡೆದು 5 ದಿನದ ನೇಮ ನಡೆಯುತ್ತದೆ. ಪ್ರತಿದಿನ ನಡೆಯುವ ಈ ನೇಮದಲ್ಲಿ ದೈವದ ಮುಖಕ್ಕೆ ಆವೇಶ ಬರುವುದು ಇಲ್ಲಿನ ವಿಶೇಷ. ಸಂಪ್ರದಾಯದಂತೆ ನೇಮೋತ್ಸವದ ವಿವಿಧ ಕ್ರಮಗಳು ನಡೆಯುತ್ತದೆ. ಅದು ಸೂರ್ಯೋದಯದ ಸಂದರ್ಭ ನೇಮ ಮುಗಿಯುವ ಕೊನೆಯ ಹಂತ. ದೈವದ ಅಣಿಯಿಂದ ಮಗುವನ್ನ ಇಳಿಸಿ ದೈವದ ಸೇವೆ ಮಾಡುವ ಮೊಯ್ಲಿಯವರ ಬಳಿ ಮಗುವನ್ನ ಕೊಡಲಾಗ್ತದೆ. ಕೆಲ ಕ್ಷಣದ ನಂತರ ಅದಕ್ಕೆ ನೀರನ್ನ ಸಂಪೋಕ್ಷಿಸಲಾಗ್ತದೆ. ಆ ಸಂದರ್ಭ ದೈವದ ಮುಖ ಆವೇಶಕ್ಕೆ ಒಳಗಾಗ್ತದೆ. 2-3 ಮಂದಿ ನಿಯಂತ್ರಣಕ್ಕೆ ಪ್ರಯತ್ನಿಸಿದ್ರೂ ನಿಯಂತ್ರಣಕ್ಕೆ ಬಾರದಷ್ಟು ಆವೇಶ ಬರುತ್ತದೆ. ಸಾವಿರಾರು ವರ್ಷಗಳಿಂದ ನಡೆಯುವ ಈ ಕಾರಣಿಕದಲ್ಲಿ ದೈವದ ಮೊಗ ಹಿಂದಿನ ದಿನದಲ್ಲಿ ಕಡಿಮೆ ಕಂಪನವಾಗುತ್ತಿದ್ದು ಇಂದು ಹೆಚ್ಚಾಗಿದೆ. ಕ್ಷೇತ್ರದಲ್ಲಿ ನಡೆಯುವ ಈ ಒಂದು ಕಾರಣಿಕದ ಕ್ಷಣವನ್ನ ನೋಡಲು ನೂರಾರು ಮಂದಿ ನೆರೆದಿರುತ್ತಾರೆ. ಹಾಗೆ ಈ ಮೊದಲು ಗಗ್ಗರ ಹಿಡಿದು ಅಂತ ಇದಕ್ಕೆ ಗಗ್ಗರದೆಚ್ಚಿ ಎಂದು ಹೇಳ್ತಾರೆ. ಎರಡನೇ ಪ್ರತಿಮಾನಕ್ಕೆ ಎಂದು ಹೇಳ್ತಾರೆ. ಆಮೇಲೆ ನೇಮದೆಚ್ಚಿ ಅಂತ ಹೇಳ್ತಾರೆ. ನೇಮದೆಚ್ಚಿ ಅಂತ ಹೇಳಿದರೆ ಮೊಗ ತಲೆಯಲ್ಲಿ ಇಟ್ಕೊಂಡು ಸುತ್ತಬಾರು ನೇಮ ಎಲ್ಲ ಆಗುತ್ತೆ. ಈ ನೇಮ ಎಲ್ಲ ಆಗಿ 3 ಸುತ್ತು ಬಲಿಯೆಲ್ಲ ಆಗಿ ವಿಷಾಮೃತ ಎಲ್ಲ ಕೇಳಿದ ಆದ ಮೇಲೆ ಮೊಗ ಇಳಿಸುವುದು ಅಂತ, ಇದು ಕುಡಿಯಡಿಯಲ್ಲಿ ಇಳಿಸುವುದು. ಆ ಸಂದರ್ಭದಲ್ಲಿ ಮೊಗ ಕೆಳಗೆ ಇಳಿದ ಮೇಲೆ ಇದನ್ನು ಮೊಯ್ಲಿ ಹತ್ತ ಕೊಡಬೇಕು. ಇದಕ್ಕೆ ನೀರು ಹಾಕಲಿಕ್ಕೆ ಉಂಟು. ಆವಾಗ ಕಂಪನ ಶುರುವಾಗ್ತದೆ. ಒಂದು ಕ್ಷಣದ ಹೊತ್ತು ನಿಶ್ಶಬ್ದದ ಹೊತ್ತು ಅಲ್ಲ, ಭಕ್ತಿಯ ಭಾವೋದ್ರೇಕ ಎಲ್ರಿಗೊಂದು ಬಹಳ ಭಕ್ತಿಗೆ ನೋಡ್ತಾ ಇದ್ದಾರೆ. ಹೆಚ್ಚಾಗಿ ಅದು ಬೆಳಗಿನ ಜಾವ ಅರುಣೋದಯ ಕಾಲ 4 ಗಂಟೆಯ ಸಂದರ್ಭದಲ್ಲಿ ಆಗ್ತದೆ. ಇದೊಂದು ಬಹಳ ವಿಶೇಷ. ಎಲ್ಲ ಕಡೆಯಲ್ಲೂ ಆಗ್ತದೆ ಇಲ್ಲಿ ಎಕ್ಕರು ಕೊಡಮಣಿತಾಯ ಕ್ಷೇತ್ರದಲ್ಲಿ ಈ ಪವಾಡ ನಡೆಯುವುದು ಕೇವಲ 1 ದಿನವಲ್ಲ. ಜಾತ್ರಾ ಮಹೋತ್ಸವದ 5 ದಿನಗಳಲ್ಲಿ ಕ್ಷೇತ್ರದ ಪಂಚದೈವಗಳಾದ ಕೊಡಮಣಿತಾಯ, ಕಾಂತೇರಿ, ಜುಮಾದಿ, ಜಾರಂತಾಯ, ಸರಳ ತುಮಾವತಿ, ಹುಲಿಚಾಮುಂಡಿ ದೈವದ ನೇಮಗಳು ನಡೆಯುತ್ತಿದ್ದು ಈ ಎಲ್ಲ ನೇಮಗಳಲ್ಲಿ ಪವಾಡ ನಡೆಯುತ್ತದೆ. ಮುಕ್ಕೋಟಿ ದ್ವಾದಶಿಯಂದು ಎಕ್ಕರು ಕಾವರ ಮನೆಯಿಂದ ಭಂಡಾರ ಹೊರಟು 5 ದಿನಗಳ ಕಾಲ ಗುಡ್ಡೆಸಾನದಲ್ಲಿ ನಡೆಯುತ್ತದೆ. ಜಾತ್ರಾ ಮಹೋತ್ಸವದ ಮೊದಲ ದಿನ ಬೆಳಿಗ್ಗೆ ಕಂಚುಲು ಸೇವೆ, ಉರುಳು ಸೇವೆ, ಅನ್ನ ಸಂತರ್ಪಣೆ ನಡೆಯುತ್ತದೆ. ಉತ್ಸವದ 5 ದಿನದಲ್ಲಿ ಸಾವಿರಾರು ಮಂದಿ ಭಕ್ತರು ಭಾಗವಹಿಸುತ್ತಾರೆ. ಎಕ್ಕರು ಕೊಡಮಣಿತಾಯ ದೇವಸ್ಥಾನದಲ್ಲಿ ನಡೆಯುವ ಈ ಪವಾಡ ತಾವು ನಂಬಿದ ದೈವದ ಕಾರಣಿಕ ಅಂತಾರೆ ಭಕ್ತ ಜನ. ನಿಶಾಂತ್ ಶೆಟ್ಟಿ, ಕಿಲೆಂಚೂರು, ವಿ4 ನ್ಯೂಸ್ 24/7 ಮುಲ್ಕೆ.